ಸೋಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು 2014 ಕೊರಗ ಸಮುದಾಯ ಭವನಗೂ 11 ಸೆನ್ಸ್ ಜಾಗೆದ್ದಿತ್ತು ದೀನಲ ಆರ್ಟಿಸಿ ಮಂಜೂರಾತಿ ಆತಜಿಂದು ಕರ್ನಾಟಕ ಕೇರಳ ರಾಜ್ಯ ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟದ ಗುರುಕಾರ್ದಿ ಸುಶೀಲ ನಾಡ ದೂರದೇರು ಬೀಸಿ ರೋಡ್ದ ಮಿನಿ ವಿಧಾನಸೌಧದ ಎದುರು ಧರಣಿ ಸತ್ಯಾಗ್ರಹ ಆರ್ಪಾತೇರಿಯರು. ಕೊರಗ ಅಭಿವೃದ್ಧಿ ಸಂಘಗಳ ಕೊರಗ ಸಮುದಾಯ ಒಕ್ಕೂಟ ಕರ್ನಾಟಕ ಕೇರಳ ಕೊರಗ ಅಭಿವೃದ್ಧಿ ಸಂಘ ಬಂಟ್ವಾಳ ತಾಲೂಕದ ಕೂಡು ನಿಲಿಟ್ಟು ಕೃಷಿ ಭೂಮಿ ಮಂಜೂರಾತಿ ಬುಕ್ಕ ಕೊರಗ ಸಮುದಾಯ ಭವನ ಕಟ್ಟಿರೆ ಭೂಮಿ ಮಂಜೂರಾತಿ ಕೊರಪಂಚ ಒತ್ತಾಯ ಮಂತದು ರಾತ್ರಿ ಪಗೆಲ್ದ ಬುಡಂದೆ ನಡಪವನ ಧರಣಿ ಸತ್ಯಾಗ್ರಹ ಬಿಸಿ ರೋಡ್ದ ಮಿನಿ ವಿಧಾನಸೌಧದ ಎದುರು ನಡೆತನುಂಡು. ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟದ ಕರ್ನಾಟಕ ಕೇರಳ ರಾಜ್ಯದ ಗುರುಕಾರ್ತಿ ಸುಶೀಲ ನಾಡ ಪಾತಿರಿದೆ ಸರ್ಕಾರದ ಮಾತಾ ಯೋಜನೆಯಲ್ಲೂ ಭೂಮಿ ಆಧಾರಗಳು ಇತ್ತದು ಭೂಮಿ ಹಿಡಿದು ಮೋಸ ಪೋಯಿನ ಕೊರಗ ಕುಟುಂಬಗಳ ಅಭಿವೃದ್ಧಿಗೆ ಪಿರನಡೆ ಆದಿತ್ತದು ಅವೇ ಯೋಜನೆಯಲ್ಲಿ ದೆತೊನೆರ ಅಸಾಧ್ಯ ಆತನೆಂದು ಪಂಡಿರು. 2014 ಕೊರಗ ಸಮುದಾಯ ಭವನ ಕಟ್ಟಿರೆ 11 ಸೆನ್ಸ್ ಜಾಗೆ ದೀನಲ ಆರ್ಟಿಸಿ ಮಂಜೂರಾತಿ ಆತಜಿ ಭವನ ಕಟ್ಟಿರೆ ಇಲಾಖೆ ಒವ್ವೇ ಕ್ರಮ ಅದೊಂದಿಜ್ಜಿಂದು ಸುಶೀಲ ನಾಡ ದೂರಿಯರು. ಒಕ್ಕೂಟದ ರಾಜ್ಯ ಕಾರ್ಯಂತರ ನವೀನ್ ಜಿಲ್ಲಾ ಸಂಯೋಜಕರ ಪುತ್ರಕ್ಕೆ ತಾಲೂಕು ಗುರುಕಾರ್ಯ ರಮೇಶ್ ಧರಣಿ ಸತ್ಯಾಗ್ರಹ ಹೊಟ್ಟಿತ್ತೇರು. ಇವತ್ತಿಗೂ ಕೂಡ ಭೂಮಿಯನ್ನು ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ಲ. ಆದರೆ 1994ರಲ್ಲಿ ಒಂದು ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿ ಪ್ರಕಾರ ಕೊರಗ ಸಮುದಾಯದವರ ಅಭಿವೃದ್ಧಿಗೆ 2.5 ಎಕರೆ ಕೃಷಿ ಭೂಮಿಯನ್ನು ಕೊಡಬೇಕು ಅಂತೇಳಿ ಆ ವರದಿಯಲ್ಲಿದೆ. ಸರ್ಕಾರ ಇದುವರೆಗೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ. ಹಾಗಾಗಿ ನಮ್ಮ ಸಮುದಾಯದವರು ಇವತ್ತು ರೈತರಾಗಿ ಇವತ್ತು ಜೀವನವನ್ನು ಅತಿ ಕಷ್ಟದಲ್ಲಿ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಯಾವುದೇ ರೀತಿಯ ಅವರಿಗೆ ಒಂದು ಜೀವನ ಭದ್ರತೆ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಈಗ ಎಲ್ಲ ಯೋಜನೆಗಳು ಕೂಡ ಭೂ ಆಧಾರಿತವಾಗಿರೋದ್ರಿಂದ ಭೂಮಿ ಇಲ್ಲದೆ ಇರೋದ್ರಿಂದ ಈ ಎಲ್ಲ ಯೋಜನೆಗಳಿಂದ ನಮ್ಮ ಸಮುದಾಯ ವಂಚಿತರಾಗ್ತಾ ಇದೆ. ಈಗ ಉದಾಹರಣೆಗೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಡಿ ಬರುವಂಥ ಹಣ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಯಾವುದೇ ರೀತಿಯ ಕೃಷಿ ಚಟುವಟಿಕೆಗಳಿಗೆ ಬರುವಂಥ ಯೋಜನೆಗಳಾಗಿರ್ಬೋದು ಇದು ಯಾವುದೂ ಕೂಡ ಸಮುದಾಯವನ್ನು ತಲುಪ್ತಾ ಇಲ್ಲ. ಹಾಗಾಗಿ ನಾವು ಕೃಷಿ ಭೂಮಿಗೆ ಒತ್ತಾಯ ಮಾಡಿ ಇವತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಇವತ್ತು ಮಾಡ್ತಾ ಇದ್ದೇವೆ. ಇನ್ನೊಂದು ಕಳೆದ 2014ರಲ್ಲಿಯೇ ಕೊರಗ ಸಮುದಾಯ ಭವನ ನಿರ್ಮಾಣ ಆಗಬೇಕು ಅಂತೇಳಿ ಹೇಳಿ ನಾವು ಹಲವಾರು ವರ್ಷಗಳಿಂದ ಒತ್ತಾಯ ಮಾಡಿದ ಭಾಗವಾಗಿ 2014ರಲ್ಲಿ ಭೂಮಿಯನ್ನು ಕಾದಿರಿಸಿದ್ದಾರೆ. ಆದರೆ ಇವತ್ತಿಗೂ ಕೂಡ ಆ ಭೂಮಿಯಲ್ಲಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡುವಂಥದ್ದು ಕೂಡ ಎಲ್ಲಿಯೂ ಕೂಡ ಆಗಲಿಲ್ಲ. ದೇಶದ ಬುಳೆಚಿಲ್ಡ ಆ ದೇಶದ ನಾಗರಿಕರನ ಜೊತೆ ಸೇರಿಗೆ ಖಂಡಿತ ಉಂಡು NMPA ಪ್ರಭಾರ ಒತ್ತು ಗುರುಕಾರ್ಯರು ಬೊಕ ಒತ್ತು ಸಂರಕ್ಷಣಾಧಿಕಾರಿ ಕ್ಯಾಪ್ಟನ್ ಮನೋಜ್ ಜೋಶಿ ಪಂತೇರು ನವಮಂಗಳೂರು ಬಂದರದ ಪ್ರಜಾಪ್ರಭುತ್ವ ದಿನಾಚರಣೆ ಆ ರಾಷ್ಟ್ರ ಬಾವುಟ ಏರಾದ ಅರಪಾತೇರಿಯರು. ಪಣಂಬೂರು ನವಮಂಗಳೂರು ಬಂದರದ ನಿಲಿಟ್ಟು 77ನೇ ವರ್ಷದ ಪ್ರಜಾಪ್ರಭುತ್ವ ದಿನಾಚರಣೆ ಮಹಾತ್ಮ ಗಾಂಧೀಜಿ ಬೊಕ್ಕ BR ಅಂಬೇಡ್ಕರ್ ಮೂರ್ತಿಗೆ ಮಾಲೆ ಪಾಡ್ದು 5 ಬೊಕ್ಕ ಪಣಂಬೂರ್ದ ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಡಿಯಂ ನಡೆತಂದೆ. NMPA ಪ್ರಭಾರ ಒತ್ತು ಗುರುಕಾರ್ಯರು ಬೊಕ್ಕ ಒತ್ತು ಸಂರಕ್ಷಣಾಧಿಕಾರಿ ಕ್ಯಾಪ್ಟನ್ ಮನೋಜ್ ಜೋಶಿ ರಾಷ್ಟ್ರ ಬಾವುಟ ಏರಾದು ಪೆರೇಡ್ ಕಮಾಂಡರ್ ಸಚಿನ್ ದುಂಬಾಡ್ತಿಡು ಪಥಸಂಚಲನೋಡು ಮರ್ಯಾದೆ ವಂದನೆ ತಂದಿರೆ. ಈ ಪೊರ್ತುಡು ಮನೋಜ್ ಜೋಶಿ ಪಾತಿರ್ದು ಈ ಸರ್ತಿ ಬಾವುಟ ಏರಾತಿಕ್ನೋ ಸೌಭಾಗ್ಯ ದೇಶದ ಬುಲಿಚಿಲ್ಡ್ ಆ ದೇಶದ ನಾಗರಿಕನ ಜತೆ ಸೇರಿಗೆ ಖಂಡಿತ ಉಂಟು ಅಂಚದ ನಮ್ಮ ಮಾತಾ ಸರ್ಕಾರದ ಒಟ್ಟು ಕೈ ಜೋಡಿಸಾವಡೊಂದು ಪಂಡಿರು. ಬೇತೆ ಬೇತೆ ಪಂಥಲೊಡೆ ಗೆಂದನಕ್ಲೆಗೆ ಇನಾಮು ಸಾಧಕರಿಗೆ ಮರ್ಯಾದೆ ಅರ್ಪಣೆ ಈ ಪೊರ್ತುಡು ನಡೆತಂಡು ಗಣರಾಜ್ಯೋತ್ಸವಲ್ಲೇ ಕೊಡು ದೈನಡುಪಿನ ಕಾರ್ಯಕ್ರಮ ನಡೆತಂಡು ನವಮಂಗಳೂರು ಬಂದರ ಪ್ರಾಧಿಕಾರದ ಅಧಿಕಾರಿಗಳು ಕೆಲಸದಕ್ಲು ಶಾಲೆ ಜೋಕುಲು ಕಾರ್ಯಕ್ರಮಟ್ಟು ಪಾಲ್ದೆ ತುಂಡಿರು. Joshi, Assistant Commandant Shri Rajneesh Kumar, Deputy Conservator, unfurling of national flag by Chief Guest. आज हमारा देश दिवस भारत का राष्ट्रीय पर्व है. NP के सामने जिसका नेतृत्व सेवानिवृत्त KH हुई जिसकी कमान संभाल रहे हैं नंबर 5 केंद्र विद्यालय नंबर 1 कार्टून नंबर 6 प्लाट अडिक शरीर. इसलिए आप में से कोई भी जो यहाँ पर है ये न सोचे कि मैं इस तंत्र को आगे बढ़ाने के लिए अपना सहयोग कैसे कर सकता हूँ.
आप सबका स्वागत है। आइए अपने सुझाव दीजिए, साथ में इस पत्तन को और एक बड़े कैनवास में अपने देश को आगे ले जाने और उसमें सहयोग करने का प्रण लें। ऐसे दिन इसीलिए हम लोग यहाँ पर जो सेलिब्रेट कर रहे हैं, इसका कारण सिर्फ और सिर्फ यही है कि इस दिन हम अपने किए हुए लक्ष्यों से प्रेरणा लें और आने वाली समय में और आने वाली जनरेशन्स जो भी हमारे बच्चे आगे आ रहे हैं उनके लिए एक अच्छा, समृद्ध, स्वस्थ, शक्तिशाली देश उनको हम हैंड ओवर कर सकें। ಮಹಾತ್ಮ ಗಾಂಧಿ ನಗರೋತ್ಥಾನ ಯೋಜನೆದಡಿಟ್ಟು ಮಾರ್ಗ ಚರಂಡಿ ಕಟ್ಟುನ ಪರಪುನ ನೀಡಿದ ಜೋಡಿಸಾವಣಿಗೆ 200 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಕೊರಿಯರೆ ಉಂಡು ಎಂದು ರಾಜ್ಯದ ನಗರಾಭಿವೃದ್ಧಿ ಮಂತ್ರಿ ಬೈರತಿ ಸುರೇಶ್ ಪಂತೇರ ಕುಡಲ ಜಪ್ಪು ಮಾಂಕಾಳಿ ಪಡಪು ರೈಲ್ ಅಡಿಸಂಕ ಉದಿಪನ ಮಲ್ತದ ಆರೋಪಾತಿರಿಯರು. ಸ್ಮಾರ್ಟ್ ಸಿಟಿ ಯೋಜನೆದಡಿಟ್ಟು ಸುಮಾರು 50 ಕೋಟಿ ರೂಪಾಯಿ ಖರ್ಚಿಡು ಕಟ್ಟದನ ಜಪ್ಪು ಮಹಾಕಾಳಿ ಪಡಪು ರೈಲ್ ಅಡಿಸಂಕನು ರಾಜ್ಯದ ನಗರಾಭಿವೃದ್ಧಿ ಮಂತ್ರಿ ಬೈರತಿ ಸುರೇಶ್ ಉದಿಪನ ಮಲ್ತೇರು. ಉದಿಪನೊಡದು ಬೊಕ್ಕ ಮಂತ್ರಿ ಸುರೇಶ್ ಪಾತಿರದ ಮಹಾತ್ಮ ಗಾಂಧಿ ನಗರೋತ್ಥಾನ ಯೋಜನೆದಡಿಟ್ಟು ಮಾರ್ಗ ಚರಂಡಿ ಕಟ್ಟುನ ಪರಪುನ ನೀಡಿದ ಜೋಡಿಸಾವಣಿಗೆ 200 ಕೋಟಿ ರೂಪಾಯಿ ಅನುದಾನ ಸರ್ಕಾರ ಕೊರಿಯರ ಉಂಡು. ಕರ್ನಾಟಕಡು ಪದರಾಡು ಮಹಾನಗರ ಪಾಲಿಕೆಗೆ 2400 ಕೋಟಿ ರೂಪಾಯಿ ಅನುದಾನ ಸರ್ಕಾರ ಕೊಡ್ತುಂಡು. ಬೇಗೋಡು ಕುಡ್ಲಡು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪಾಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊರಿಯರ ಉಳ್ಳಿರಂದು ಕಂಡಿರು. ಒಂದೇ ಪೊರ್ತಡು ಮಂತ್ರಿಯರಿಗೆ ಸನ್ಮಾನದ ಮರ್ಯಾದೆ ಮಲ್ತಿರು. ವಿಧಾನಸಭೆ ಕುರ್ಕಾರ್ಯರು ಯುಟಿ ಖಾದರ್ ಪಾತಿರ್ದು ಜಿಲ್ಲೆದ ಇಡೀ ಅಭಿವೃದ್ಧಿಗೆ ದಿಟ್ಟಿಡು ನನಲ ಹೆಚ್ಚು ಅನುದಾನ ಕಣಯರ ಪ್ರಯತ್ನ ಮಲ್ತದು ಅಭಿವೃದ್ಧಿ ಕಾಮಗಾರಿಗಳನ್ನು ರಭಸಡು ಆಪುನಂಚ ತೂವನುಂಡು ಕಂಡಿರು. ಜಿಲ್ಲಾ ಜವಾಬ್ದಾರಿಕೆ ಮಂತ್ರಿ ದಿನೇಶ್ ಗುಂಡೂರಾವ್, ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಬೊಕ್ಕ ಪಕ್ಷದ ನಾಯಕರು ಅಧಿಕಾರಿಗಳು ಈ ಪೊರ್ತುಡಿದ್ದೇರು. 7 ಕೋಟಿ ರೂಪಾಯಿಗಳನ್ನು ಇವತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ನಾವು ಖರ್ಚು ಮಾಡಿದ್ದೀವಿ. ಈ ರಸ್ತೆ ಸದ್ರಿ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿ 66ರಿಂದ ಪ್ರಮುಖ ವಾಣಿಜ್ಯ ಪ್ರದೇಶಗಳು ಮಂಗಳಾದೇವಿ, ಪಾಂಡೇಶ್ವರ, ಹಂಪನಕಟ್ಟಿ ಅಲ್ಲಿಂದ ಮಾಡಿ 2 ಭಾಗಗಳಲ್ಲಿ RCC ಮಳೆ ಚರಂಡಿ, ತಗ್ಗು ಪ್ರದೇಶ ಭಾಗದಲ್ಲಿ RCC ತಡೆಗೋಡೆ ಇವುಗಳನ್ನೆಲ್ಲ ಮಾಡಿ ಘನವಾಹನ ಸಂಚಾರಗಳಿಗೆ ಹಾಗೂ ಸುಗಮ ವಾಹನ ಸಂಚಾರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಇದನ್ನು ಮಾಡಿದ್ದೀವಿ. ನಾನು ಯಾವಾಗಲೂ ನೋಡುವಾಗಲೂ ಕೂಡ ಉಲ್ಲಾಲಕ್ಕೆ ಹೋಗುವವರು ಇಲ್ಲಿಂದ ಉಲ್ಲಾಲದಿಂದ ಆ ಕಡೆಗೆ ಹೋಗುವವರು 15-20 ನಿಮಿಷ ಎಲ್ಲ ಕೂಡ ಇವತ್ತು ಕಾಯ್ತಾ ಇದ್ದರು. ನಾನು ಕೂಡ ಕೆಲವೊಮ್ಮೆ ಸಿಕ್ಕಿ ಬೀಳ್ತಿದ್ದೆ. ಮತ್ತು ನಾನೊಂದು ಐಡಿಯಾ ಮಾಡಿದ್ದೆ, ಪಕ್ಕದೊಬ್ಬನ ಅಂಗಡಿ ಇದೆ ನಮ್ಮ ಭಗವತಿ ಟ್ರೇಡರ್ಸ್, ಅವರ ಫೋನ್ ನಂಬರ್ ತೆಗೆದಿಟ್ಟಿದ್ದಾನೆ. ಅಲ್ಲಿಗೆ ಬರುವಾಗ ಫೋನ್ ಮಾಡಿದವರು, ಗೇಟ್ ಬಿದ್ದಿದ್ದರೆ ಗೇಟ್ ಓಪನ್ ಉಂಟು, ಓಪನ್ ಇದ್ದರೆ ಈ ಕಡೆ ಬರೋದು, ಇಲ್ಲಾಂದರೆ ಆ ಕಡೆಯಿಂದ ಹೋಗುವಂತ ಮಾಡಿದೆ. ನಗರಾಭಿವೃದ್ಧಿ ಇಲಾಖೆ ಸಚಿವರಾದಂಥ ಸಂದರ್ಭದಲ್ಲಿ ಅವತ್ತು ಬಹುಶಃ ಸರ್ಕಿಟ್ ಹೌಸ್ನಲ್ಲಿ ಪ್ರಥಮವಾದ ಭೇಟಿಯಾದಾಗ ಮಂಗಳೂರು ನಗರಕ್ಕೆ ಬೇಕಾಗುವಂಥ ಮತ್ತು ಉಲ್ಲಾಲಕ್ಕೆ ಪ್ರಯೋಜನ ಆಗುವಂಥ ಕೆಲವೊಂದು ಯೋಜನೆ ರೂಪಿಸಿದರಲ್ಲಿ ಅದರಲ್ಲಿ ಒಂದು ಬಹುಶಃ ಇವತ್ತು ಅಂಡರ್ ಪಾಸ್ ಕೂಡ ಅದು ಪ್ರಮುಖವಾದ ಒಂದು ಇದಾಗಿದೆ. ಮೀನುಗಾರರ ಜೀವ ರಕ್ಷಣೆಗಾದೆ ಉಪನ ಬೋಟ್ ಆಂಬ್ಯುಲೆನ್ಸ್ ಸೇವೆ ದಿಂಜ ಮಹತ್ವದ ಒಂದು ವಿಧಾನಸಭಾ ಗುರ್ಕಾರ್ಯರು ಸ್ಪೀಕರ್ ಯುಟಿ ಖಾದರ್ ಪಂತೇರು ಕುಡ್ಲದ ಜಪ್ಪು ಮುಗೇರು ಸುದೇ ಬರಿಟ್ಟು ಓಡ ಆಂಬ್ಯುಲೆನ್ಸ್ಗೆ ಚಾಲನೆ ಕೊಡ್ದಾರು ಪಾತೇರಿಯರು. ಉಳ್ಳಾಲ ವಲಯ ನಾಡ ಓಡ ಬುಕ್ ಗಿಲ್ನೆಟ್ ಮೀನುಗಾರರ ಸಂಘದ ನೆಲೆಟ್ಟು ಕಟ್ಟದ ಸುರೂತ ಬೋಟ್ ಆಂಬ್ಯುಲೆನ್ಸ್ಗೆ ಚಾಲನೆ ಕೊರ್ಪನ ಕಾರ್ಯಕ್ರಮ ಜಪ್ಪು ಮುಗೇರು ಸುದೇ ಬರಿಟ್ಟು ನಡೆತಂಡು. ವಿಧಾನಸಭಾ ಗುರ್ಕಾರ್ಯರು ಸ್ಪೀಕರ್ ಯುಟಿ ಖಾದರ್ ಓಡ ಆಂಬ್ಯುಲೆನ್ಸ್ಗೆ ಚಾಲನೆ ಕೊರಿಯರು. ಖಾದರ್ ಪಾತಿರ್ದು ಈ ಮಾದರಿ ಯೋಜನೆ ರಾಜ್ಯ ಸರ್ಕಾರಕ್ಕೂ ಪ್ರೇರಣೆ ಆಯರುಂಡು ಮೀನುಗಾರರ ಜೀವ ಬಚಾವುಗಾದೆ ಇಂಚಿನ ಬೋಟ್ ಆಂಬ್ಯುಲೆನ್ಸ್ ಸೇವೆ ಭಾರಿ ಮಹತ್ವದ ಆದುಂಡು ಎಂದು ಕಂಡೇರು. ವಿಧಾನ ಪರಿಷತ್ ಸದಸ್ಯರು BM ಫಾರೂಕ್ ಮೀನುಗಾರರ ಬದುಕು ಪಣವಡು ಗಟ್ಟಿ ಆವಡಂದು ಎಡ್ಡೆಪ್ ಬಯಕೇರು. ಉಳ್ಳಾಲ ವಲಯ ನಾಡ ಓಡಬುಕ ಗಿಲ್ನೆಟ್ ಮೀನುಗಾರರ ಸಂಘದ ಗುರ್ಕಾರ್ಯರು ಹನೀಫ್ ಸೋಲಾರ್ ಪಾತಿರ್ದು ಯೋಜನೆ ಕಟ್ಟದು ಪಣವು ಸಮಸ್ಯೆಡದವರ ಕಾರ್ಯವು ಕನೆಯರ 3 ವರ್ಷ ಬೋಡಾಂಡು 14 ಲಕ್ಷ ರೂಪಾಯಿ ಖರ್ಚು ಆತಂಡು 6 ಲಕ್ಷ ರೂಪಾಯಿ ಸಾಲಡುಲ್ಲ ಸಂಗೊಡು ಎಲ್ಲಿಯ ಮೀನುಗಾರರ ಉಪ್ಪುನು ಅಂಚದು ಸಾಲದಿಂಜವನು ಸುಲಭತ್ತು ಉಳ್ಳಾಲದ ಉದ್ಯಮಿಲು ಮೀನುಗಾರರು ಸಾಕಾರ ಕೊರಡೊಂದು ಭಿನ್ನಾಯ್ತೊಂಡೇರು. ನಾಡ ಓಡಬುಕ್ ಗಿಲ್ನೆಟ್ ಮೀನುಗಾರರ ಸಂಘದ ಗುರ್ಕಾರ್ಯರು ಹನೀಫ್ ಸೋಲಾರ್ ಗುರ್ಕಾರ್ಮ ವಹಿಸಿದ್ದೇರೆ. ಟ್ರಾಲ್ ಬೋಟ್ ಮೀನುಗಾರರ ಸಂಘದ ಗುರ್ಕಾರ್ಯರು ಚೇತನ್ ಬೆಂಗರೆ, ಮೀನುಗಾರಿಕೆ ಇಲಾಖೆಯ ಒತ್ತು ನಿರ್ದೇಶಕರು ರೇವತಿ, JDS ನಾಯಕರು ಇಕ್ಬಲ್ ಮುಳ್ಕಿ ಈ ಪೊರ್ತುಡಿದ್ದೇರೆ. ನದಿ ಸಮುದ್ರದಲ್ಲಿ ಕೂಡ ಸೈರನ್ ಮೂಲಕ್ಕಿದೆ. ಜೀವದ ಯಾವುದೇ ಅಪಾಯ ಸಂಭವ
ಉಳ್ಳಾಲದವರು ಒಂದು ಬೋಟ್ ಆಂಬ್ಯುಲೆನ್ಸ್ ಮಾಡಿ ಇಡೀ ರಾಜ್ಯದಲ್ಲಿ ಉಳ್ಳಾಲ ಜನತೆ ಗೌರವವನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಯಾವಾಗಲೂ ಮಾತಿದೆ, ಉಳ್ಳಾಲದ ಮೀನುಗಾರ ಮತ್ತು ಉಳ್ಳಾಲ ಜನರು ಮನಸ್ಸು ಮಾಡಿದ್ರೆ ಯಾವುದನ್ನು ಕೂಡ ಮಾಡ್ತಾರೆ. ಅದನ್ನು ಬಹುಶಃ ಇವತ್ತು ಮೀನುಗಾರ ನಾಗರಿಕ ಸಂಘದವರು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಹನೀಫ್ರವರಿಗೆ ಮತ್ತು ಇಡೀ ಯಾರಿಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಎರಡನೇದಾಗಿ ಇವತ್ತು ನಮ್ಮ ಈ ಒಂದು ಗಣರಾಜ್ಯೋತ್ಸವವನ್ನು ಇವತ್ತು ನಮ್ಮ ನದಿ ಮಧ್ಯದಲ್ಲೇ ನೀರಿನಲ್ಲಿ ಬೋಟ್ನಲ್ಲಿ ನಿಂತು ಬಹುಶಃ ಫ್ಲಾಗ್ ಹಾಸ್ಟಿಂಗ್ ಮಾಡುವ ಒಂದು ಐತಿಹಾಸಿಕವಾದ ಇದೊಂದು ದೇಶ ಪ್ರೇಮ ಅಂತ ಹೇಳಿಕ್ಕೆ ನಾನು ಇಚ್ಛಿಸುವಂಥದ್ದು. ನಾವಿರಲಿ ಮುಂದೆ ನಮ್ಮ ಭಾರತ ಎಲ್ಲ ಕಡೆ ಫ್ಲಾಗ್ ಹಾಸ್ಟಿಂಗ್ ಮಾಡಿದೆ ಭಾಳ ವರ್ಷದಿಂದ. ಈ ನಮ್ಮ ನೀರಿನಲ್ಲಿ ಮಧ್ಯದಲ್ಲಿ ಇವತ್ತು ಫ್ಲಾಗ್ ಹಾಸ್ಟಿಂಗ್ ಮಾಡೋದು ನಮ್ಮ ಮೊದಲ ಬಾರಿ ಇವತ್ತು ಆಗಿದೆ. ಒಂದು ವಿನೂತನ ಕಾರ್ಯಕ್ರಮ ಬಹುಶಃ ಇತಿಹಾಸದಲ್ಲಿ ಈ ನೀರಿನ ಮೇಲೆ ನಮ್ಮ ಸದಾಶಿವ ಹೇಳಿದಂಗೆ ಒಂದು ನೀರಿನ ಮೇಲೆ ನಿಂತು ಒಂದು ಧ್ವಜವನ್ನು ಎತ್ತುವಂಥ ಈ ಒಂದು ಕಾರ್ಯಕ್ರಮವನ್ನು ಉಳ್ಳಾಲದ ನಮ್ಮ ಹನೀಫ್ರವರ ನೇತೃತ್ವದಲ್ಲಿ ಒಂದು ಮಾಡಿರುವಂಥ ಎಲ್ಲರಿಗೂ ಒಂದು ಮೆಚ್ಚುವಂಥ ಕೆಲಸ. ಬಹುಶಃ ಇವತ್ತು 72ನೇ ನಾವು ಈ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ತಿಳಿಸಬೇಕಾದ್ರೆ ಇದೊಂದು ಇತಿಹಾಸ ಅಂತ ಹೇಳಬೇಕು ನಾವು ಹೇಳಿದ ಪ್ರಕಾರ. ಅದರಲ್ಲಿ ಮುಖ್ಯವಾಗಿ ಈ ಬೋಟ್ ಆಂಬ್ಯುಲೆನ್ಸ್ ಅಂದರೆ ಸಮುದ್ರದಲ್ಲಿರುವ ಅಪಾಯದಲ್ಲಿರುವಂತಹವರಿಗೆ ಅವರನ್ನು ರಕ್ಷಣೆ ಮಾಡಲು ಮತ್ತು ಅನೇಕ ರೀತಿಯ ಯಾವುದೇ ಒಂದು ತೊಂದರೆ ಸಿಕ್ಕೋದ್ರಿಂದ ನಾವು ಕಾಪಾಡಲು ಈ ಒಂದು ಉತ್ತಮ ದೇವರು ಮೆಚ್ಚುವಂಥ ಕೆಲಸವನ್ನು ತಾವು ಮಾಡಿರುತ್ತೀರಾ. ನಮಗೆ ತಮ್ಮ ಎಲ್ಲ ಇದಕ್ಕೆ ಯಶಸ್ವಿಗೆ ನಾವು ಇನ್ನೊಮ್ಮೆ ಹಾರೈಸ್ತಾ ಇದ್ದೇನೆ. ಎಂ ಸಂಜೀವ ಶೆಟ್ಟಿ ಕುಟುಂಬ ಒಗ್ಗಟ್ಟಿಡು ಇತ್ತೊಂದು ವಸ್ತ್ರ ಉದ್ಯಮಡು ಮಾಮಲ್ಲ ಸಂಸ್ಥೆ ಆದ ಬುಲೆದಿರಿಂದ ಸಿನಿಮಾ ನಟಿ ಸುಧಾರಾಣಿ ಪಂತಿರ ಕುಡ್ಲ ಮಣ್ಣಗುಡ್ಡದ ಸೆಂಟ್ರಲ್ ವೀರ್ ಹೌಸ್ ಮಾರ್ಗ ಕೈತಲು ಎಂ ಸಂಜೀವ ಶೆಟ್ಟಿ ಟೆಕ್ಸ್ಟೈಲ್ಸ್ ದ ಹೊಸ ಸಜ್ಜಿದ ಫ್ಯಾಮಿಲಿ ಶೋರೂಮ್ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಆ್ಯಂಡ್ ರೆಡಿಮೇಡ್ ಸಂಸ್ಥೆ ಉದಿಪನ ಮಾಡ್ತದೆ ಆರೋಪ ತೇರಿರು. ಎಂ ಸಂಜೀವ ಶೆಟ್ಟಿ ಟೆಕ್ಸ್ಟೈಲ್ಸ್ ದ ಹೊಸ ಸಜ್ಜಿದ ದಿಂಜ ಮಾಳಿಗೆದ ಫ್ಯಾಮಿಲಿ ಶೋರೂಮ್ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಆ್ಯಂಡ್ ರೆಡಿಮೇಡ್ ಸಂಸ್ಥೆ ಮಣ್ಣಗುಡ್ಡದ ಸೆಂಟ್ರಲ್ ವೀರ್ ಹೌಸ್ ಮಾರ್ಗದ ಕೈತಲು ಉದಿಪನ ಆತಂಡು ಸಿನಿಮಾ ನಟಿ ಸುಧಾರಾಣಿ ಹೊಸ ಅಂಗಡಿ ಕಟ್ಟೋಣ ಉದಿಪನ ಮಾಡ್ತೇರು. ಸಂಸ್ಥೆದ ಮಾರ್ಗದರ್ಶಕರು ಮುರಳೀಧರ ಶೆಟ್ಟಿಯರ ಮಗೆ ಸಂಸ್ಥೆದ ಯಜಮಾನಿರು ಎಂ ಮಹೇಂದ್ರ ಬೊಕ್ಕ ಬೊಡಿದಿ ಅಶ್ವಿತ ಸೋದರಿಯರು ಗಿರಿಧರ ಶೆಟ್ಟಿ ಮನೋಹರ್ ಶೆಟ್ಟಿ ಶಿವಶಂಕರ್ ಶೆಟ್ಟಿ ಬೊಕ್ಕ ಕುಟುಂಬದ ಕ್ಲೈತದ ಸಂಸ್ಥೆಯ ಲೋಗೋನು ಹೊಸ ನಮೂನೆಡು ಉದಿಪನ ಮಾಡ್ತೇರು. ಹೊಸ ಸಂಸ್ಥೆನ ಎಕ್ಸ್ಪರ್ಟ್ ಸಂಸ್ಥೆದ ಪ್ರೊಫೆಸರ್ ನರೇಂದ್ರ ನಾಯಕ್ ಬೊಕ್ಕ ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಉದಿಪನ ಮಾಡ್ತೇರು. ಸಿನಿಮಾ ನಟಿ ಸುಧಾರಾಣಿ ಪಾತಿರದು ಎಂ ಸಂಜೀವ ಶೆಟ್ಟಿ ಕುಟುಂಬದಕ್ಲು ಭಾರಿ ವರ್ಷರಿಡ್ದು ಒಗ್ಗಟ್ಟಿಡು ಇತ್ತೊಂದು ವಸ್ತ್ರ ಉದ್ಯಮಡು ಮಾಮಲ್ಲ ಸಂಸ್ಥೆ ಆದ ಬುಲೆತ್ತೇರು ಸಮಾಜಕ್ಕೂ ಮಾದರಿ ಆತಿರು. ನನ್ನ ಮಿತ್ತಗ್ಲು ಈ ಸಂಸ್ಥೆ ಎಡ್ಡೆಡ್ ಬುಲೆವಾಡಂದು ಎಡ್ಡೆ ಬೈಕೇರು. ಸಂಜೀವ್ ಶೆಟ್ಟಿ ಕುಟುಂಬದವರಿಗೆ ಅಭಿನಂದನೆಗಳು. ಇಂಥ ಒಂದು ದೊಡ್ಡ ಮಳಿಗೆಯನ್ನು ಶುರು ಮಾಡಿರೋದಕ್ಕೆ, ಜೊತೆಗೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಾಗ ಒಂದಿಷ್ಟು ಏನಂತಾರೆ ಹೋಮ್ವರ್ಕ್ ನಾನು ಮಾಡಿಕೊಂಡೆ. ಇದು ಏನು ಅಂಗಡಿ ಏನು, ಇವರ ಒಂದು ಇತಿಹಾಸ ಏನು, ಹಾಗೆ ಆಗ ನೋಡಿದಾಗ ತುಂಬಾ ಖುಷಿ ಆಯ್ತು. ಇವ್ರದೇ ಒಂದು 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 ದೊಡ್ಡ ಐತಿಹಾಸಿಕ ಪರಂಪರೆನೇ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗಲ್ಲ. ಏಕೆಂದ್ರೆ ಒಂದೇ ಕುಟುಂಬದವರು ಇಷ್ಟು ವರ್ಷಗಳು ಇಷ್ಟು ಒಗ್ಗಟ್ಟಾಗಿ ಒಂದು ಬಿಸ್ನೆಸ್ನ ನಡೆಸ್ಕೊಂಡು ಬರೋದು ಅಂದ್ರೆ ಅದು ಖಂಡಿತವಾಗ್ಲೂ ಅಸಾಧಾರಣ ವಿಷಯನೇ. ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಪಾತಿರ್ದು ಕಠಿಣ ಪುಣೆಪಾಟಿಕೆಡು ಸಂಜೀವ ಶೆಟ್ಟಿ ಕುಟುಂಬದಕ್ಲಿ ಈ ವ್ಯವಹಾರ ಸಂಸ್ಥೆ ದುಂಬು ನಡಪಾವಂದು ಬೈದಿರು ಇಡೀ ನಾಡಿಗೆ ಪೊಲಬುದ ಸಂಸ್ಥೆ ಆದುಂಡು ಬಂದಿರು. ಒಳ್ಳೆ ಒಂದು ವೈಶಿಷ್ಟ್ಯತೆ ಕೂಡಿರುವ ಒಂದು ಮಳಿಗೆಯನ್ನ, ಹೊಸ ಮಳಿಗೆಯನ್ನು ತೆರೆದಿರ್ತಾರೆ. ಇದೆಲ್ಲ ಒಂದು ನಮಗೆ ಮಂಗಳೂರಿನ ಜನತೆಗೆ ಒಂದು ಅವಕಾಶ. ಆ್ಯಂಡ್ ದೇ ಆರ್ ರಿಯಲಿ ಹಾರ್ಡ್ ವರ್ಕಿಂಗ್. ವಾಟ್ ಡು ಯು ಮೀನ್ ಬೈ ಹಾರ್ಡ್ ವರ್ಕ್? ಹಾರ್ಡ್ ವರ್ಕ್ ಮಾಡಿದ್ರೆ ಒಂದು ಲೆವೆಲ್ ರೀಚ್ ಆಗೋದು ಒಂದು ಪಾರ್ಟಿ. ಆ ಲೆವೆಲನ್ನು ಸೋ ಮೆನಿ ಇಯರ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗೋದು ಇಟ್ಸ್ ನಾಟ್ ಈಸಿ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದೆಮ್. ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಎಂಟೈರ್ ಸಂಜೀವ್ ಶೆಟ್ಟಿ ಫ್ಯಾಮಿಲಿ. ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಪಾತಿರದು ಎಡ್ಡೆ ಬಯಕೆರು. ರೀಸನಬಲ್ ಪ್ರೈಸ್ ಮತ್ತೆ ಕನಿಷ್ಠ ಲಾಭ ಗರಿಷ್ಠ ವ್ಯಾಪಾರ ಆ ರೀತಿಯ ಒಂದು ಪ್ರಿನ್ಸಿಪಲ್ ಆಗಿ ನಮ್ಮ ತಂದೆಯವರು ಬೆಳೆಸಿಕೊಂಡು ಬಂದದ್ದು.
ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಈಗ ಇವತ್ತು ಭಾನುವಾರ ಆದರೆ ಸಹ ಎಷ್ಟೋ ಎಂಗೇಜ್ಮೆಂಟ್ ನಿಮಗೆ ಇರ್ತದೆ. ನರೇಂದ್ರ ನಕ್ಷಾಯ್ ಅವರಿಗೆ ಟೆಂಪಲ್ಗೆ ಹೋಗ್ಲಿಕ್ಕಿದೆ, ಬಾಕಿಯವರಿಗೆಲ್ಲ ಬೇರೆ ಬೇರೆ ವಿಷಯಗಳ ಇದ್ದರೂ ಕೂಡ ನಮಗೆಲ್ಲ ಪ್ರೀತಿಯಿಂದ ಅಭಿಮಾನದಿಂದ ಇಲ್ಲಿವರೆಗೆ ಬಂದು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ಅತ್ಯಂತ ನಮ್ಮ ಎಲ್ಲ ಕುಟುಂಬದವರ ಪರವಾಗಿ, ನಮ್ಮೆಲ್ಲ ಸಿಬ್ಬಂದಿಗಳ ಪರವಾಗಿ ನಾನು ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ದುಂಬದ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಐವನ್ ಡಿ ಸೋಜಾ, ಶಾಸಕರು ವೇದವ್ಯಾಸ್ ಡಿ ಕಾಮತ್, ತುಳು ಸಿನಿಮಾ ನಟರಾಯನ ಡಾಕ್ಟರ್ ದೇವದಾಸ್. ಸಮಾಜದ ಭಾತೃತ್ವವನ್ನು ಹೆಚ್ಚು ಮಲ್ಪೆರೆ ಗೊಬ್ಬು ಅಗತ್ಯ ಅಂದು ಕುಡ್ಲದ ಸಹಾಯಕ ಪೊಲೀಸ್ ಕಮಿಷನರ್ ನಜ್ಮಾ ಫಾರೂಕಿ ಪಂತೇರು. ವಿಷನ್ ಕುಡ್ಲ ಟ್ರಸ್ಟ್ ದೇರ್ಲ ಕಟ್ಟೆಡ್ ನಡಪೈನ ಬಲ್ಲು ಒಯ್ಪಿನ ಪಂಥದ ಉದಿಪನಡು ಪಾಲ್ದಿಸಿದ್ದು ಆರ್ಪಾತೇರಿಯರು. ವಿಷನ್ ಕುಡ್ಲ ಟ್ರಸ್ಟ್ ನೆಲೆಟ್ಟು ಉಳ್ಳಾಲ ತಾಲೂಕು ದೇರ್ಲ ಕಟ್ಟಿದ ಕೆಎಸ್ ಹೆಗ್ಡೆ ಆಸ್ಪತ್ರೆದ ಎದುರದ ಮೈದಾನಗಳು ಬಲ್ಲು ಒಯ್ಪಿನ ಪಂಥ ಬುಕ ಫುಡ್ ಫೆಸ್ಟಿವಲ್ ನಡೆದನು. ಉದಿಪನದ ಪೊರ್ತುಡು ಮಲ್ಲಬಿನ್ನಿ ರದಿತಿನ ಕುಡ್ಲದ ಸಹಾಯಕ ಪೊಲೀಸ್ ಕಮಿಷನರ್ ನಜ್ಮಾ ಫಾರೂಕಿ ಪಾತಿರದು ಗೊಬ್ಬು ಬಂಡ ಮನಸ್ಸಿಗೆ ಭಾರಿ ಖುಷಿ ಹಾಕೊಂಡು ಪಾರದಿ ತೊನ್ನಕ್ಲೆಗ್ಲ ಖುಷಿ ಸಮಾಜದ ಭಾತೃತ್ವವನ್ನು ಹೆಚ್ಚ ಮಲ್ಪೆರೆ ಒಂದು ಅಗತ್ಯ. ಒಂದು ಮನಸ್ಸಿಗೆ ಖುಷಿ ಮಾತ್ರ ಇಡೀ ವಾರ ಕೆಲಸ ಮಂತದು ಆಕೇರಿ ಗೊಬ್ಬು ಇತ್ತನ ಎಡ್ಡೆ ಟ್ರಸ್ಟ್ ನನಲಾತ ಬುಲೆ ಒಳಂದು ಎಡ್ಡೆ ಬೈಕೆರು ಗೊಬ್ಬುಡು ಪಾಲ್ದೆ ತೊನ್ನ ಗೊಬ್ಬು ದಕ್ಲಿಗೆ ಪಂತಕ್ಕೆಲುಟು ಎಸಿಪಿ ಎಡ್ಡೆ ಬೈಕುನದ ಒಟ್ಟಿಗೂ ಗೊಬ್ಬುದ ರಡ್ಡು ಕೂಟದಕ್ಲು ಬಲ್ ಒಯ್ತದು ಪಂಥ ಉದಿಪನ ಆಂಡು. ದಕ್ಷಿಣ ಕನ್ನಡ, ಕಾಸರಗೋಡು ಬೊಕ ಉಡುಪು ಜಿಲ್ಲೆ ದಕ್ಲಿಗೆ ಬಲ್ ಒಯ್ಪನ ಪಂಥ ನಡಪಾದು ಆಕೇರಿಗೆ ಮುಗಿತರಲೇಸಿಡು ತೀರ್ಪುಗಾರರಾಯನ ರೋಹನ್ ತೊಕ್ಕೊಟ್ಟು, ಕಿಶನ್ ಕಣ್ವತೀರ್ಥ, ಸುನಿಲ್ ಕಣ್ವತೀರ್ಥ ಮುಕ್ಲೆಗೆ ಬೊಕ ಕಾರ್ಯಕ್ರಮ ನಿರೂಪಣೆ ಮಲ್ಪನ ದಿವಾಕರ ಉಪ್ಪಳ ಮೇರೆಗೆ ಮರ್ಯಾದೆ ಸಂದೈತ ಮಲ್ಪೇರ. ವಿಷನ್ ಕುಡ್ಲ ಟ್ರಸ್ಟ್ ದ ಗುರುಕಾರ್ಯರು ಬೊಕ ಪದಾಧಿಕಾರಿಗಳು ಸದಸ್ಯರಿತ್ತದು ಇನಾಮಲಿನ ಪಟ್ಟೀರು. ಫ್ರೆಂಡ್ಸ್ ದೇವಿನಗರ ಎ ಬೊಕ ಬಿ ಕೂಟ ಟ್ರೋಫಿದ ಒಟ್ಟಿಗೂ 22,222 ರೂಪಾಯಿ ಬೊಕ 16,222 ರೂಪಾಯಿ ಮರ್ಯಾದೆ ಪಣವದ ಒಂಜಿ ಬೊಕ ರಡನೆ ಇನಾಮನು ಗೆಂದಿದೆ. ಮೂಜನೆ ಇನಾಮು 7,777 ರೂಪಾಯಿ ಬೊಕ ಟ್ರೋಫಿನು ಜೆಎಫ್ಸಿ ಅಶ್ವತ್ಥಪುರದ ತೊಂಡು. 4 ಬೊಕ ಆಜನೆ ಸ್ಥಾನದ ಇನಾಮನು ಮರ್ಯಾದೆ ಪಣವ ಬೊಕ ಟ್ರೋಫಿದ ಒಟ್ಟಿಗೂ ಬಿಎಫ್ಸಿ ಬಗಂಬಿಲಾ ಕೂಟದ ತೊಂಡು. ಶ್ರೀಮತಿ ರಶ್ಮಿ, ಕುಮಾರಿ ಕ್ಷಿತಿ ಬೊಕ ಪ್ರವೀಣ್ ಬಸ್ತಿ ಪಂತ ಬೊಕ ಸಭಾಲೀಸಿನ ಸುಧಾರಿತ. ಮನಸ್ಸಲ್ಲಿ ಆಟ ಅಂದ ತಕ್ಷಣ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಈ ಹಗ್ಗ ಜಗ್ಗಾಟದಲ್ಲಿ ಒಬ್ಬಿಬ್ಬರ ಬಗ್ಗೆ ಇಲ್ಲವೇ ಇಲ್ಲ, 2 ಟೀಮ್ ಮಧ್ಯೆ ಆಗುವಂಥದ್ದು ಸ್ಪರ್ಧೆ. ಆ ಸ್ಪರ್ಧೆಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಭಾಗವಹಿಸುವವರ ಆ ಖುಷಿ, ಆ ಸಂತೋಷನೇ ಹೆಚ್ಚಾಗಿರುತ್ತೆ. ಇಂಥ ಹೆಚ್ಚಾಗಿ ಇನ್ನೂ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಸಮಾಜದಲ್ಲಿರುವಂತಹ ಭ್ರಾತೃತ್ವವನ್ನು ಇನ್ನೂ ಹೆಚ್ಚುವಳಿಕೆ ಮಾಡಿಸೋದಕ್ಕೆ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಆಯೋಜಿಸಲೇಬೇಕಾಗುತ್ತೆ. ಶ್ರೀ ಧರ್ಮಜಾರಂದಯ್ಯ ದೇವಸ್ಥಾನ ಹೆಜಮಾಡಿ ಬಸ್ತಿ ಪಡುಪುದ ವರ್ಷದ ಬಂಡಿ ನೇಮ ಐತರ ನಡತಂಡು ಊರ ಪರ ಊರ ಭಕ್ತರು ಜಾರಂದಾಯ ಬಂಟೆರನ ನೇಮತುದು ಇಂಬುನ ಟೊಡ್ಡೆರು. ಜಾರದ ಪುಣ್ಯದ ಮಣ್ಣೆಡು ಉಂಡಾಯಿನ ಜಾರಂದಾಯೆ ಊರಿ ಮಾಮಲ್ಲ ಕಾಣಿಕದ ರಾಜಂದೈ ವಾದಿಸಿದು
ಒಟ್ಟುಗೂ ಬಂಟೆ ದೈವಲ ಇತ್ತದು ಕುಡ್ಲಸೀಮೆ ಮುಲ್ಕಿಸೀಮೆ ಉಡುಪಿ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ ನೆಲೆಯೂರ್ದು ಭಕ್ತರಿನ ಕಾತೊಂದು ಬೈದ್ನ ಸತ್ಯಲು ಆದುಲ್ಲೇರು ಮುಲ್ಕಿ ಹೆಜ್ಜೆ ಮಾಡಿದ ಬಸ್ತಿ ಪಟ್ಪುಡುಪುನ ಧರ್ಮಜಾರಂದಾಯ ದೇವಸ್ಥಾನಗಳು ವರ್ಷದ ಬಂಡಿ ನೇಮ ಆಯ್ತಾರ ನಡತಂದು ಜಾರಂದಾಯ ಬಂಟ ದೈವಲಿನ ಪೂಜಾರಿ ದರ್ಶನ ನಡತನಿಡಿದ ಬೊಕ್ಕ ಗಗ್ಗರದಿಚ್ಚೆ ಆದು ಅಣಿಕಟ್ಟದು ನೇಮ ಅಕೇರಿಗೆ ಬಂಡಿ ನೇಮ ನಡತಂದು ಹೆಜೆ ಮಾಡಿ ಬಸ್ತಿ ಪಡ್ಪು ಬೊಕ್ಕ ಸುತ್ತಮುತ್ತ ಊರುಳಿನ ಭಕ್ತರು ಅಂಚೆನೆ ಪರವೂರ ಭಕ್ತರು ಧರ್ಮಜಾರಂದಾಯ ದೇವಸ್ಥಾನದ ಆಡಳಿತ ಸಮಿತಿದಗಳು ಜಾರಂದಾಯ ಬಂಟೆರ್ನ ನೇಮ ತೂದು ಬೂಲಿದೆ ತೊಂಡೇರು. రథసప్తమి, భీష్మాష్టమి, మధ్వనవమి ఈ 3 దినాల ಶ್ರೇಷ್ಠವಾಯಿನ ದಿನಕ್ಕೂ ಒಂದು ಧರ್ಮದರ್ಶಿ ಡಾಕ್ಟರ್ ಯೋಗೀಂದ್ರ ಭಟ್ ಉಳಿ ಪಂತೆರ ಬಂಟ್ವಾಳ ತಾಲೂಕು ಉಳಿ ಗ್ರಾಮದ ಗೋಪಾಲಕೃಷ್ಣ ದೇವಸ್ಥಾನಡು ನಡತ್ನ ಉದಯಾಸ್ತಮಾನ ಅಖಂಡ ಭಜನಾರ್ಪಣಂ ಕಾರ್ಯಕ್ರಮಟು 6 ಧಾರ್ಮಿಕ ಉಪನ್ಯಾಸ ಕೊರಿಯರು. ಬಂಟ್ವಾಳ ತಾಲೂಕು ಉಳಿ ಗ್ರಾಮದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಡು ಉದಯಾಸ್ತಮಾನ ಅಖಂಡ ಭಜನಾರ್ಪಣಂ ಶ್ರೀಕೃಷ್ಣ ಸಂಕೀರ್ತನಂ ವಿಶೇಷ ನಲಿಕೆ ಭಜನದ ಕಾರ್ಯಕ್ರಮ 5 ನಡತಂಡು. ಶ್ರೀ ಗೋಪಾಲಕೃಷ್ಣ ದೇವರಿಗೂ ಮಾಪೂಜೆ ಮತ್ತು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ಯೋಗೀಂದ್ರ ಭಟ್ ಉಳಿ ವಿಶೇಷ ನಲಿಕೆ ಭಜನದ ಕಾರ್ಯಕ್ರಮ ಉದಿಪಣ ಮಾಡ್ತಾರೆ. ಭಜನದ ಅಕೇರಿಗೆ ನಡತ್ನ ಧಾರ್ಮಿಕ ಸಭೆಟ್ಟು ಯೋಗೀಂದ್ರ ಭಟ್ ಉಳಿ ಬರೆತ್ನ ಧರ್ಮೋಪದೇಶ ನಿತ್ಯಾನುಷ್ಠಾನನು ಮಾಸ್ಟರ್ ಸಂದೇಶಯಂ ದುಮ್ಮುದಿಯರು. ಡಾಕ್ಟರ್ ಯೋಗೀಂದ್ರ ಭಟ್ ಉಳಿ ಧಾರ್ಮಿಕ ಉಪನ್ಯಾಸ ಕೊರದು ದೇವತಾ ಸ್ವರೂಪನು ಮೂರ್ತಿರ್ದಾದ ಮಾತ್ರ ತೂಲಿ ಹೃದಯಡು ದೈವ ಚೈತನ್ಯನು ಪ್ರತಿಯೊರಿಲ್ಲ ತುಂಬೊಂದ ರಥಸಪ್ತಮಿದ ಪುಣ್ಯ ದಿನೈನಿ ಸೂರ್ಯದೇವರಿ ರಥೊಟ್ಟು ಕುಲ್ಲುದು ಕಾರ್ಯಗೂಪಿದಾಡ್ನ ದಿನ ಮನದನೆ ಭೀಷ್ಮಾಷ್ಟಮಿ ವಿಷ್ಣು ಸಹಸ್ರನಾಮ ಕೊರ್ದು ಭೀಷ್ಮೆ ಮೋಕ್ಷ ಪಡೆಯಿನ ದಿನ ಐತ ಮನದನೆ ಮಧ್ವನವಮಿ ಮಧ್ವಾಚಾರ್ಯರ್ನ ದಿನ ಆದುಂಡು ಬೇರೆ ಬೇರೆ ಬರಪುಣ ಒಂದು ಮೂಜಿ ಶ್ರೇಷ್ಠ ದಿನಕ್ಕುಳೊಂದು ಅರ್ಪಂಡೇರು ಪಾಲ್ದೆ ತನ್ನ ಮಾತಾ ಭಜನ ಕೂಟದಕ್ಲೆಗ್ ನೆಂಪುದ ಕಾಣಿಕೆದ ಒಟ್ಟುಗು ಮರ್ಯಾದೆ ಮಲ್ತೇರು. ಬೇತೆ ಬೇತೆ ದೇವಸ್ಥಾನ ಭಜನಾ ಮಂಡಳಿ ಸಂಘ ಸಂಸ್ಥೆಗಳ ನಾಯಕರು ಈ ಕೊಡ್ತುಡಿತ್ತೇರು. ಕೊಟ್ಟಾನು 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 ಕೃಷ್ಣ ಕೊಟ್ಟಾನು 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 ಗಜಾನನ ಅಯ್ಯಪ್ಪ ಜಿಂತಕ ತೋಂ 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 ವರ್ಧನನೆ ಅಯ್ಯಪ್ಪನೇ ಮನದೊಳ್ದಾನಿಸಿ ಆರಾಧಿಸುವೆ ಅಯ್ಯಪ್ಪ ಜಿಂತಕ ತೋಂ 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 ಸ್ವಾಮಿ ಜಿಂತಕ
ಭಾರತ ಮಾತಾ ಕೀ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಇವತ್ತು ಯಾವ ದಿನ ಅಂತ ಹೇಳಿದರೆ ನಾವು ಇಂಗ್ಲೀಷ್ ಕ್ಯಾಲೆಂಡರನ್ನು ಈ ತಿಂಗಳು ಈ ತಾರೀಕು ಅಂತ ಹೇಳಿಬಿಡ್ತೇವೆ. ಆದರೆ ಅತ್ಯಂತ ಅಮೂಲ್ಯವಾದಂತಹ ಪವಿತ್ರವಾದಂತಹ ರಥಸಪ್ತಮಿ ಅನ್ನುವಂತಹ ಪುಣ್ಯ ದಿನ ಇವತ್ತು. ಅತ್ಯಂತ ಪವಿತ್ರವಾದಂತಹ ಸೂರ್ಯದೇವರು ಅಂದರೆ ಇವತ್ತಿಗೆ ಚಳಿಗಾಲದ ಆ ಒಂದು ವಾತಾವರಣದಿಂದ ನಾವು ಹೊರಗೆ ಬಂದು ಸೂರ್ಯದೇವರು ರಥಾರೋಹಣ ಮಾಡಿ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಇನ್ನು ಒಳ್ಳೆಯ ಕಾಲ ಪ್ರಾರಂಭವಾಗುವಂತಹ ಸನ್ನಿವೇಶ. ತಾಲೂಕು ಮಟ್ಟದ ಗೊಬ್ಬುದ ಕೂಟೋಡು ಕಲ್ಲಡ್ಕ ವಲಯ ಬಂಟೀರ್ನ ಸಂಘ ಎಡ್ಡೆ ಪ್ರದರ್ಶನ ಕೋರ್ನ ಬಗೆಟ್ ಸಂಭ್ರಮಾಚರಣೆ ಗೋಳ್ತಮಜಲ್ಡ್ ಐತರ್ ನಡೆತಡೆ. ವಲಯ ಬಂಟೀರ್ನ ಸಂಘದ ಗುರ್ಕಾರ್ಯರು ಗಣೇಶ್ ಶೆಟ್ಟಿ ಗೋಳ್ತಮಜಲ್ ಗುರ್ಕಾರ್ಮೆ ವಹಿಸಿದಿತ್ತೇರು. ಬಂಟೀರ್ನ ಸಂಘದ ವಲಯ ಗುರ್ಕಾರ್ಯರು ಗಣೇಶ್ ಶೆಟ್ಟಿ ಗೋಳ್ತಮಜಲಿರ್ನ ಇಲ್ಲಡೆ ವಲಯ ಬಂಟೀರ್ನ ಸಮ್ಮಿಲನ ಕಾರ್ಯಕ್ರಮ ಅಟ್ಟಣೆಯಾದಿತ್ತಂಡು. ತಾಲೂಕು ಮಟ್ಟದ ಗೊಬ್ಬುದ ಕೂಟೋಡು ಕಲ್ಲಡ್ಕ ವಲಯ ಬಂಟೀರ್ನ ಸಂಘ ಎಡ್ಡೆ ಪ್ರದರ್ಶನ ಕೋರ್ನೆ ತಲೆಕೊಡು ನಡತ್ನ ಸಂಭ್ರಮಾಚರಣೆಡು ವಲಯದ ಬಂಟ ಬಂಧುಲಿಗೆ ಮಾಹಿತಿ ಕಾರ್ಯಾಗಾರ ದೀದಿತ್ತೇರು. ತಾಲೂಕು ಯುವ ಬಂಟೀರ್ನ ಸಂಘದ ಪ್ರಧಾನ ಕಾರ್ಯಂತಿರು ಸುನಾದ್ ರಾಜ್ ಶೆಟ್ಟಿ ಎದುಕೊಂಡಿರು. ಪುತ್ತೂರದ ವಕೀಲರು ದುರ್ಗಪ್ರಸಾದ್ ರೈ ಕುಂಬ್ರ ಬೊಕ್ಕ ಪೆರ್ಲದ ಹೊಂಬೆಳಕು ವಿದ್ಯಾ ಕೇಂದ್ರದ ಪ್ರಿನ್ಸಿಪಾಲರು ಡಾಕ್ಟರ್ ಕಿಶೋರ್ ಕುಮಾರ್ ರೈ ಶೇಣಿ ಬಂಟ ಸಮಾಜಗೂ ಸಂಬಂಧಪಟ್ಟನ ಅಳಿಯ ಕಟ್ಟು ಸಂಸ್ಕೃತಿ ದೈವಾರಾಧನೆ ಬೊಕ್ಕ ಬೇತೆ ಆಚರಣೆನ ಬಗೆಟ್ ಮಾಹಿತಿ ಕೊರಿಯರು. ಯೋಗೀಶ್ ಆಳ್ವ ಸಾಲೆತ್ತೂರು ಬೊಕ್ಕ ಕೂಟದಕ್ಕಿನ ಸಂಗೀತ ರಸಂಜೆ ಕಾರ್ಯಕ್ರಮ ಬೊಕ್ಕ ಕಲ್ಲಡ್ಕ ವಲಯ ಡ್ಯಾನ್ಸ್ ಕೂಟದ ನಲಿಕೆ ಕಾರ್ಯಕ್ರಮ ಕುಮಾರಿ ಮಾನ್ವಿ ಶೆಟ್ಟಿ ನಿರೂಪಣೆದ ಒಟ್ಟುಗು ನಡೆತಂಡೆ. ವಲಯ ಬಂಟೀರ್ನ ಸಂಘದ ಗುರ್ಕಾರ್ಯರು ಗಣೇಶ್ ಶೆಟ್ಟಿ ಗೋಳ್ತಮಜಲ್ ಗುರ್ಕಾರ್ಮೆಡ್ ಸಾಧಕರಿಗೆ ಸಮ್ಮಾನ ಬೊಕ್ಕ ಸಭಾಲೇಸಿ ನಡೆತಂಡೆ. ಬಂಟ್ವಾಳ ತಾಲೂಕು ಎಡ್ಡೆ ಶಿಕ್ಷಕ ಪ್ರಶಸ್ತಿಗೆ ಸಂದದನ ದೈಹಿಕ ಶಿಕ್ಷಕರು ಜಗದೀಶ್ ರೈ ನಡುವಲಚ್ಚಲು ಲೆಕ್ಕ ಪರಿಶೋಧಕ ಪರೀಕ್ಷೆಡು ಪಾಸಾಯಿನ ಹಾರ್ದಿಕ್ ಶೆಟ್ಟಿ ಬೊಂಡಾಲ ದೈಹಿಕ ಶಿಕ್ಷಕರು ಅಜಿತ್ ಕುಮಾರ್ ರೈ ಬುಲೆಚಿಲ್ ಪರ ಬೆನ್ನಿದಾರು ಆನಂದ ಶೆಟ್ಟಿ ಕಾಂಪ್ರಬೈಲ್ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಬಂಟ್ವಾಳ ತಾಲೂಕು ಬಂಟೀರ್ನ ಸಂಘದ ಗುರ್ಕಾರ್ಯರು ಜಗನ್ನಾಥ ಚೌಟ ಬದಿಗುಡ್ಡೆ ಬಂಟೀರ್ನ ಸಂಸ್ಕೃತಿ ಓರಿಪನ ಬಗೆಟ್ ಮಾಹಿತಿ ಕೊರಿಯರು. ದುರ್ಗ ಫೆಸಿಲಿಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ದ ಸಚ್ಚಿದಾನಂದ ಶೆಟ್ಟಿ ಬೊಂಡಾಲ ತಾಲೂಕು ಬಂಟೀರ್ನ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಬಾಲಕೃಷ್ಣ ಆಳ್ವ ಬೊಂಡಾಲ ಕಲ್ಲಡ್ಕ ವಲಯ ಗ್ರಾಮ ಸಮಿತಿದ ಗುರ್ಕಾರ್ಲೈನ ರಾಮಣ್ಣ ಶೆಟ್ಟಿ ಬಾಳ್ತಿಲ ಪೃಥ್ವಿರಾಜ್ ಆಳ್ವ ಅಮ್ಟೂರು ಪ್ರೀತೇಶ್ ಬೊಂಡಾಲ ಪ್ರೇಮನಾಥ ಶೆಟ್ಟಿ ಅಂತರ ಸಂದೀಪ್ ಶೆಟ್ಟಿ ಅರೆಬೊಟ್ಟು ಅಶೋಕ್ ಆಳ್ವ ಕೊಳಕ್ಕೀರ್ ಪಾಲ್ದೆತೊಂಡಿರು. ಕಲ್ಲಡ್ಕ ವಲಯದ ಸಾಂಸ್ಕೃತಿಕ ಕಾರ್ಯಂತಿರು ಮಹೇಶ್ ಶೆಟ್ಟಿ ನೆಟ್ಲ ಸೊಲ್ಮೆ ಸಂದಾಯರು. ಪ್ರಧಾನ ಕಾರ್ಯಂತಿರು ನಾಗೇಶ್ ಶೆಟ್ಟಿ ಬೊಂಡಾಲ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಯುವ ಯಕ್ಷಮಿತ್ರರು ಉಪ್ಪೂರು ಸಾಲ್ಮರತ 13ನೇ ವರ್ಷದ ಆಚರಣೆಯಲ್ಲಿ ಕೊಡು ಸಸಿಬೆತ್ಲು ಶ್ರೀ ಭಗವತಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳದ ಕೆಳೆದು ಮಹಿಮೆದ ಸ್ವಾಮಿ ಕೊರಗಜ್ಜ ಸೇವೆ ಆಟ ನಡಪಾದಿರು. ಉಡುಪಿ ಜಿಲ್ಲೆದ ಉಪ್ಪೂರು ಸಾಲ್ಮರತ ಯುವ ಯಕ್ಷಮಿತ್ರರು ಸಂಘದ 13ನೇ ವರ್ಷದ ಆಚರಣೆ ಐತರ ನಡೆತಂಡು. ಅಲೆಕೊಡು ಸಾಲ್ಮರಟ್ ಸಸಿಬಿತ್ಲು ಶ್ರೀ ಭಗವತಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಯಕ್ಷಗಾನ ಬಯಲಾಟ ಆಟಣೆ ಮಂದಿದ್ದೇರು. ವಸಂತ ಬಂಟ್ವಾಳ ಕತೆ ಬರೆದು ಕುಳಾಯಿ ಮಾಧವ ಭಂಡಾರಿ ಪದ ಬರೆತ್ನ ಮಹಿಮೆದ ಸ್ವಾಮಿ ಕೊರಗಜ್ಜ ಪಂಪನ ಪ್ರಸಂಗವನ್ನು ಕಲಾವಿದರು ಗೊಬ್ಬು ತೋಜಾರು. ಚೌಕಿ ಪೂಜೆ ಕರಿತಿದ್ದ ಆಟ ಶುರುವಾಂಡು ಊರ್ದ ಸುತ್ತಮುತ್ತದ ಆಟದ ಅಭಿಮಾನಿಗಳು ಕಲಾ ಪೋಷಕರು ಯುವ ಯಕ್ಷ ಮಿತ್ರರು ಸಂಘದ ಪದಾಧಿಕಾರಿಗಳು ಸದಸ್ಯರು ಮೇಳದ ದೇವಿಯನ್ನ ಪ್ರಸಾದದ ತಂದು ಆಟ ತುಯ್ಯರು.
ಕದ್ರಿದ ಮಂಜುನಾಥ ದೇವರು ಏಪಲ ನಮ್ಮ ಕೈ ಬುಡಯ್ಯರು ದೇವರಿನ ಸುಗಿಪ್ಪುಗ ದೇವರಿನ ಸುಗಿಪ್ಪುಗ ಬೋದು ಬರ್ತಂತೆ ಬೋದು ಬರ್ತಂತೆ ನಡುತ್ತಿನ ಮಾಣಿಕ್ಯ ದೀಪ ತುಳುನಾಡವನ ದೀಪ ಆ ಕರ್ಮ ಭೂಮಿಗೆ ಕಡಪಡಾಡಿ ಅವಳು ಏಪತ್ತುಂಡಲ್ಲ ಜಾತಿ ಜಾತಿ ಮನ್ಪುಡವ ನಿಕ್ಕ ಕಟ್ಟೊಂದು ಬರೊಂದುಲ್ಲೇರು ತಾರತಮ್ಯದ್ದು ಒಂದುಲ್ಲೇರು ಆ ಕರ್ಮ ಭೂಮಿಗೆ ಪಿರಪ್ಪಯ್ಯ ನನ್ನ ಕಡಪಡಾಡೆ ಎಂದು ಮಂಡಿರು ಅಪ್ಪಗ ಈಶ್ವರ ದೇವರ ಮುಗುಲು ತೆಲಿಕೇಡು ಒಂಜಿ ಪಣ್ಣ ಪಾತ್ಯರ ಬಾಲೆ ನಿನ್ನ ದುಂಬದ ರೂಪಡ ಪೋವಾಡ ಮಾಯದ ರೂಪಡು ಹೊರಗ ತಣಿಯೇ ಪನ್ಪಡ ಪುದರಣಿ ಈ ನಿಕ್ಕ ನನಗೆ ಮಾಯುನ ತೆರ್ಪಾದ ನಿನ್ನ ಕಾರ್ಯದಾದ ನಿನ್ನ ಕಜ್ಜದಾದ ಅಂತ ತೆರ್ಪಾರಬಾಡದು ಭೂಮಿಗೆ ಜತ್ತು ಪೋಲ ಅಂದು ಬಂದಿರು ದೇವೇರನ ಅಪ್ಪನಿನ ಬಡೆಯಿಂದ ಭೂಮಿಗೆ ಜತ್ತು ಬತ್ತ ಪುತ್ತೂರದ ಶ್ರೀ ಮಹಾಲಿಂಗೇಶ್ವರ ದೇವರ ಮಾರ್ಕಂಡುಡು ನಡತ್ನ 33ನೇ ವರ್ಷದ ಕೋಟಿ ಚೆನ್ನಯ ಜೋಡು ಕಾರ್ಯಕ್ರಮಗಳು ಕನಪ್ಪಲೈಡು ಒರಂಬ ಜೋಡು ಅಡ್ಡಪಲೈಡು ಆಜಿ ಜೋಡು ಸೇರಿದು ಒಟ್ಟು 157 ಜೋಡಿರುಕುಲು ಪಾಲ್ದೆ ತಂದ ಕೋಟಿ ಕರೆ ಕೊಳಕ್ಕೆ 20 ಭಾಸ್ಕರ್ ಸುಬ್ಬಯ್ಯ ಕೋಟಿ ಅಂದ್ರೆಗೆ ಚೆನ್ನೈ ಕರೆ 10 ಮನ್ಮತ್ತ ಜೇಸರ ನಂಬರ್ ದರ್ಲೆಗೆ ಪುತ್ತೂರದ ಮಹಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರ್ಕಂಡುಡು ಶನಿವಾರ ನಡೆದ 33ನೇ ವರ್ಷದ ಕೋಟಿ ಚೆನ್ನಯ ಜೋಡು ಕಾರ್ಯಕ್ರಮಗಳು ಕನಪ್ಪಲೈಡು ಒರಂಬ ಜೋಡಿರುಕುಲು ಅಡ್ಡಪಲೈಡು ಆಜಿ ಬಲ್ಲು ಮಲ್ಲಿಟ್ಟು 18 ನಾಯರು ಮಲ್ಲಿಟ್ಟು 24 ಬಲ್ಲಿ ಎಲ್ಲಿಟ್ಟು 25 ನಾಯರು ಎಲ್ಲಿಟ್ಟು 75 ಜೋಡಿರುಕುಲು ಸೇರಿದು ಒಟ್ಟು 157 ಜೋಡಿರುಕುಲು ಕಂಬಳದ ಕಂಡುಗು ಜೈದ ಕನಪ್ಪಲೈಡು ಬೈಂದೂರು ಮಹೇಶ್ ಪೂಜಾರಿ ಪಲೈಮುಟ್ಟುನ ಬೈಂದೂರು ಸಸಿಹಿತ್ಲು ವೆಂಕಟ ಪೂಜಾರಿಯರ್ನ ಇರುಕುಲು ಬೊಕ್ಕ ತೆಕ್ಕಟ್ಟೆ ಸುಧೀರ್ ದೇವಾಡಿಗ ಪಲೈಮುಟ್ಟುನ ಬೋಳಾರ ತ್ರಿಶಾಲ್ ಪೂಜಾರಿಯರ್ನ ಇರುಕುಲು ಆಜರಕೂಲು ನಿರ್ಸನೆಗೆ ನೀರ್ ರಟ್ಟಾದ ಇನಾಮ್ ಗೆಂದ್ಯ ಅಡ್ಡಪಲೈಡು ನಾರಾವಿ ರಕ್ಷಿತ್ ಜೈನರ್ನ ಇರುಕುಲು ಒಂಜನೆ ಇನಾಮ್ ಬೊಕ್ಕ ಉಡಿಪು ಕೊರಂಗ್ರಪಾಡಿ ಪಡುಮನೆ ವೀರಕರ್ಣ ಪ್ರಭಾಕರ ಹೆಗ್ಡೆರ್ನ ಇರುಕುಲು ರಡ್ಡನೆ ಇನಾಮಗು ಸಂಧ್ಯ ಬಲ್ ಮಲ್ಲೆಟ್ ಅತ್ತೂರು ಮನ್ಮಥ ಜೇಶೆಟ್ಟಿಯರ್ನ ಬಿ ಇರುಕುಲು ಒಂಜನೆ ಇನಾಮ ಬೊಕ್ಕ ಕೊಳಕ್ಕೆ 20 ಭಾಸ್ಕರೇಸ್ ಕೋಟ್ಯಾನೆರ್ನ ಇರುಕುಲು ರಡ್ಡನೆ ಇನಾಮ್ ಗೆಂದ್ಯ ಬಲ್ಲಿ ಎಲ್ಲಿಟ್ಟು ಕಡಂದಲೆ ಮೂಡಾಯಿ ಬೊಟ್ಟು ವಿಶ್ವನಾಥ ನಿವಾಸ ಕಾಳುಪಾನ ರಮೇರ್ನ ಇರುಕುಲು ಒಂಜನೆ ಇನಾಮು ಬೊಕ್ಕ ಎಣ್ಪ ಬಡಗು ಬೊಟ್ಟು ಕಲ್ಲಪಾಪು ಶ್ರೀಕ ಸಂದೀಪ್ ಶೆಟ್ಟಿಯರ್ನ ಇರುಕುಲು ರಡ್ಡನೆ ಇನಾಮಗು ಸಂಧ್ಯ ನಾಯರು ಮಲ್ಲೆಟ್ ನಾಗರಾಜ್ ಶೆಟ್ಟಿಯರ್ನ ಬಿ ಇರುಕುಲು ಒಂಜನೆ ಇನಾಮು ಆರ್ನವೇ ಏರುಕುಲು ರಡ್ಡನೆ ಇನಾಮ್ ಗೆಂದ್ಯ ನಾಯರು ಎಲ್ಲಿಟ್ಟು ಶ್ರೀ ಪಂಚಲಿಂಗೇಶ್ವರ ಉರುವಾಲ ನಾರಾಯಣಗುತ್ತು ಸದಾನಂದ ಗೌಡ್ರನ ಇರುಕುಲು ಸುರುತ ಇನಾಮು ಬೊಕ್ಕ ಮುನಿಯಾಲ್ ಉದಯಕುಮಾರ್ ಶೆಟ್ಟಿಯರ್ನ ಇರುಕುಲು ರಡ್ಡನೆ ಇನಾಮಗು ಸಂಧ್ಯ ಮುಗಿತಲೆಸಿಡು ಬಿನ್ನಿರ್ನ ಒಟ್ಟಿಗೂ ಕೋಟಿ ಚಿನ್ನಯ ಜೋಡುಕರೆ ಕಮಲ ಸಮಿತಿದ ಗುರುಕಾರ್ಯರು ಚಂದ್ರಹಾಸ ಶೆಟ್ಟಿ ಪ್ರಧಾನ ಕಾರ್ಯಂತರ ದಿನೇಶ್ ಕುಲಾಲ್ ಸಂಚಾಲಕರು ವಸಂತ್ ಕುಮಾರ್ ರೈ ದುಗ್ಗಳ ಒತ್ತು ಗುರುಕಾರ್ಯರು ಸುದರ್ಶನ್ ನಾಯ್ಕ್ ಕಂಪ ಬೊಕ್ಕ ಮಾತ ಪದಾಧಿಕಾರಿಗಳು ಸದಸ್ಯರಿದ್ದದು ಇನಾಮಲಿನ ಪಟ್ಟಿಯರು ಕುಡ್ಲದ ಕೊಡಿಯಲಗುತ್ತು ಕೋರ್ದಬ್ಬು ಬೊಕ್ಕ ಪರಿವಾರ ದೇವಲಿನ ವರ್ಷದ ಕೋರನೇಮ ಜನವರಿ 30 ಫೆಬ್ರವರಿ 1 ಮುಟ್ಟ ನಡಪುಂಡು 30 ಶುಕ್ರವಾರ ಕಾಂಡೆ ಬಂಡಾರ ಇಡ್ದು ರಾತ್ರಿ 7 ರಾಜನ್ ಗುಳಿಗನ ಕೋಲ 11 ಕೋರ್ದಬ್ಬು ತನ್ನಿಮಾಣಿಗ ನೇಮ 31 ರಾತ್ರಿ 7 ಗುಳಿಗ ಪಂಜುರ್ಲಿ ಕೋಲ 11 ಸುಬ್ಬಿ ಗುಳಿಗ ಸುಬ್ಬಿಯಮ್ಮ ಕೋಲ ಫೆಬ್ರವರಿ 1 ಕಾಂಡೆ 10 ಧರ್ಮದೈವದ ಕೋಲ ಮಧ್ಯಾಹ್ನ 16 ಸಂಕಲೆ ಗುಳಿಗನ ಕೋಲ ನಡಪೆರ ಉಂಡು ಪ್ರಕಟಣೆ ತೆರಿಪಾದಿರು ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡು ಸೊಲ್ಮೇಲು.